ಎಸ್, ಇನ್ನು ಉಡುಪಿಗೂ ಕೂಡ ಕೊರೋನಾ ಆಘಾತ ಮುಂದುವರೆದಿದೆ. ಇವತ್ತು ಬೆಳಗ್ಗೆ ಬಂದಿರುವಂತಹ ರಿಪೋರ್ಟ್ ಏನಿದೆ, ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ಏನಿದೆ, ಅದರಲ್ಲಿ ಮತ್ತೆ 6 ಪಾಸಿಟಿವ್ ಪ್ರಕರಣಗಳು ಉಡುಪಿಯಲ್ಲಿ ಕಂಡು ಬಂದಿದೆ. 12 ಗಂಟೆಗೆ ಬಿಡುಗಡೆಗೊಂಡಿರುವಂತಹ ಮಾಹಿತಿಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹೊಸದಾಗಿ 6 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿರುವಂತದ್ದು. ಇನ್ನು ರೋಗಿಗಳು ಯಾರು ಸೋಂಕಿಗೆ ತುತ್ತಾಗಿದ್ದಾರೋ ಅವರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇನ್ನಷ್ಟೇ ಲಭಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರಿತಾ ಇದೆ. ಬೆಳಗ್ಗಿನ 6 ಪ್ರಕರಣಗಳು ಸೇರಿದಂತೆ ಒಟ್ಟು 21 ಪ್ರಕರಣಗಳು ಈಗ ಉಡುಪಿ ಜಿಲ್ಲೆಯಲ್ಲಿ ರಿಪೋರ್ಟ್ ಆಗಿರುವಂತದ್ದು. ಇನ್ನು ಜಿಲ್ಲೆಯಲ್ಲಿ ವರದಿಯಾಗಿರುವಂತಹ ಮತ್ತೊಂದು ಪ್ರಕರಣದಲ್ಲಿ ಚಿತ್ರದುರ್ಗದಿಂದ ಕ್ಯಾನ್ಸರ್ಗೆ ಅಂತ ಟ್ರೀಟ್ಮೆಂಟ್ಗೆ ಬಂದಿದ್ದಂತಹ ಬಾಲಕಿಯಲ್ಲಿ 17ರ ಹರೆಯದ ಬಾಲಕಿಯಲ್ಲಿ ಕೂಡ ಸೋಂಕು ಕಾಣಿಸಿಕೊಂಡಿತ್ತು. ಇದೀಗ ಆಕೆಗೆ KMCಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಇನ್ನು ಇವತ್ತು ವರದಿಯಾಗಿರುವಂತಹ ಒಂದು ಪ್ರಕರಣದಲ್ಲಿ ಮುಂಬೈನಿಂದ ಊರಿಗೆ ಆಗಮಿಸಿದ ಬೈಂದೂರಿನ 74ರ ಹರೆಯದ ವೃದ್ಧರು ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳು ಲಭಿಸ್ತಾ ಇದೆ. ಇನ್ನು ರೋಗಿಗಳ ಮೂಲ ಯಾವುದು, ಎಲ್ಲಿಂದ ಬಂದವರು ಇತ್ಯಾದಿ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸಗಳು ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನ ಈ ನಿಟ್ಟಿನಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈ ಮೂಲಕ ಉಡುಪಿ ಜಿಲ್ಲೆಗೂ ಕೂಡ ಕೊರೋನಾದ ಆಘಾತ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಈಗಾಗಲೇ 6 ಪ್ರಕರಣಗಳು ಇವತ್ತು ಹೊಸದಾಗಿ ಕಂಡು ಬಂದಿದೆ. ಒಟ್ಟು ಪ್ರಕರಣಗಳ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ ಉಡುಪಿ ಜಿಲ್ಲೆಯಲ್ಲಿ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಹಲೋ ಸಂತೋಷ್. ಎಸ್, ಉಡುಪಿಯಲ್ಲಿ ಮತ್ತೆ 6 ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂತ? ಹೌದು ಗೌತಮ್, ಈಗ ಏನು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಧ್ಯಾಹ್ನದ ಒಂದು ಬುಲೆಟಿನ್ ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಹೊಸದಾಗಿ 6 ಮಂದಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂತದ್ದು. ಇದು ಈಗಾಗಲೇ ಕ್ವಾರಂಟೈನ್ ನಲ್ಲಿರುವಂತಹ ವ್ಯಕ್ತಿಗಳಿಗೆ, ಅಂದ್ರೆ ಮುಂಬೈ ಮೂಲದವರಿಗೆ ಬಂದಿದೆ ಎನ್ನುವಂತಹ ವಿಚಾರಗಳು ಈಗ ಕೆಲವೊಂದು ಮಾಹಿತಿಗಳು ಬರ್ತಾ ಇರುವಂತದ್ದು ಮತ್ತು ನಂಬಲಾರ್ಹ ಮಾಹಿತಿ ಏನು ಮೂಲಗಳಿಂದ ಅವರು ಅದು ಮುಂಬೈಗೆ ಸೇರಿದಿರುವಂತಹ ವ್ಯಕ್ತಿಗಳಿಗೆ, ಅದು ಕ್ವಾರಂಟೈನ್ ನಲ್ಲಿ ಇದ್ದಂತಹ ವ್ಯಕ್ತಿಗಳಿಗೆ ಈ ಒಂದು ಹೊಸದಾಗಿ ಪಾಸಿಟಿವ್ ಪ್ರಕರಣಗಳು ಆಗಿರುವಂತದ್ದು. ನಿನ್ನೆ ಹೊತ್ತಿಗೆ ಏನು 15 ಪ್ರಕರಣಗಳು ವರದಿಯಾಗಿತ್ತು. ಇವತ್ತು ಬೆಳಗ್ಗೆ 6 ಸೇರಿದಂತೆ ಸುಮಾರು 21 ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ವರದಿಯಾಗಿರುವಂತದ್ದು. ಅದರಲ್ಲಿ ಹೆಚ್ಚಿನ ಪ್ರಕರಣಗಳು ಅಂದ್ರೆ ಆಲ್ಮೋಸ್ಟ್ 90% ಪ್ರಕರಣಗಳು ಎಲ್ಲ ಹೊರ ಜಿಲ್ಲೆ ಮತ್ತು ಹೊರ ದೇಶಕ್ಕೆ ಏನು ಅಲ್ಲಿಂದ ಬಂದದ ಪ್ರಕರಣಗಳಾಗಿರುವಂತದ್ದು. ಅದು ಸಹ ನಿನ್ನೆ ಏನು 17ರ ವರ್ಷದ ಒಂದು ಬಾಲಕಿಗೆ, ಚಿತ್ರದುರ್ಗದಿಂದ ಏನು ಉಡುಪಿಗೆ ಬಂದಿದಂತಹ ಬಾಲಕಿಗೆ KMCಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಅಲ್ಲಿ ಕೂಡ ಅವಳಿಗೆ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ ಮತ್ತು ಅವಳಿಗೆ ಅಲ್ಲೇ KMCಯಲ್ಲಿ ಇವಾಗ ಚಿಕಿತ್ಸೆ ಮುಂದುವರಿಯುತ್ತಿರುವಂತದ್ದು. ಇನ್ನು ಸಂಜೆಯ ಒಂದು ಹೊಸ ಏನು ಬುಲೆಟಿನ್ ಬಿಡುಗಡೆ ಆಗ್ತದೆ. ಅದರಲ್ಲಿ ಎಷ್ಟು ಪಾಸಿಟಿವ್ ಪ್ರಕರಣಗಳು ಇದೆ ಅನ್ನೋದು ನೋಡ್ಬೇಕು. ಸುಮಾರು 600ಕ್ಕೂ ಹೆಚ್ಚು ಏನು ಈಗಾಗಲೇ ಸ್ಯಾಂಪಲ್ಗಳ ಬಗ್ಗೆ ವರದಿ ಬರ್ಲಿಕ್ಕಿದೆ. ಇನ್ನಷ್ಟು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಉಡುಪಿ ಜಿಲ್ಲೆಗೆ. ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡಿ ಅವರ ಏನು ಗಂಟಲ ದ್ರವವನ್ನ ಪರೀಕ್ಷೆಗೆ ಕಳಿಸಿಕೊಡಲಾಗ್ತಾ ಇದೆ. ಇನ್ನಷ್ಟು ವರದಿಗಳು ಬರ್ಲಿಕ್ಕಿದೆ. ಇನ್ನಷ್ಟು ಪಾಸಿಟಿವ್ ಪ್ರಕರಣಗಳು ಬರುವಂತಹ ಸಾಧ್ಯತೆಗಳು ಅಳ್ಳೆಗಲ್ಲಿರುವಂತಿಲ್ಲ. ಎಸ್, ಅಂದ್ರೆ ನಾವು ಮುಖ್ಯವಾಗಿ ಗಮನಿಸೋದಿದ್ರೆ ಈಗ ದುಬೈನಿಂದ ಮುಖ್ಯವಾಗಿ 2 ವಿಮಾನಗಳು ಬಂದಿದೆ. ಅದರಲ್ಲಿ ಉಡುಪಿ ಜಿಲ್ಲೆಯ ಪ್ರಯಾಣಿಕರು ಕೂಡ ಇದ್ರು. ಅವರವರ ಜಿಲ್ಲೆಗಳ ಕ್ವಾರಂಟೈನ್ ಕೇಂದ್ರಗಳಿಗೆ ಕಳಿಸಲಾಗಿರುವಂತದ್ದು. ಸೊ ಈಗ 2ನೇ ಹಂತದಲ್ಲಿ ಏನು ವಿಮಾನ ಬಂದಿದೆ, ಅವರೆಲ್ಲರ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆಯಾ? ಈ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ಅಂತ ಸಂತೋಷ್? ಈಗ ಹೌದು, ಈಗಾಗಲೇ ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣ ಮಂಗಳೂರಿನಲ್ಲಿ ಅವರ ಏನು ಗಂಟಲ ದ್ರವದ ಸ್ಯಾಂಪಲ್ಗಳನ್ನ ತೆಗೆದುಕೊಳ್ಳಲಾಗ್ತದೆ ಮತ್ತು ಹೊರಜಿಗೆ ಕಳಿಸಿಕೊಳ್ಳಲಾಗ್ತದೆ. ಅದರ ನಂತರ ಉಡುಪಿಗೆ ಅವರ ಕಾರ್ಯಕ್ರಮದವರಿಗೆ ಏನು ಕ್ವಾರಂಟೈನ್, ಸರ್ಕಾರಿ ಕ್ವಾರಂಟೈನ್ ಮಾಡುವಂತದ್ದು. ಈಗಾಗಲೇ ದುಬೈ, ಕತಾರ್ನಿಂದ ಬರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಎನ್ನುವಂತಹ ಇದೆ. ಅದು ಅವರನ್ನು ಕೂಡ ಕಳಿಸಿಕೊಳ್ಳುವಂತಹ ವ್ಯವಸ್ಥೆಗಳು ಆಗಿದೆ. ಸೊ ಅವರದ್ದು ಕೂಡ ವರದಿ ನಿರೀಕ್ಷೆಯಲ್ಲಿ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ಉಡುಪಿ ಜಿಲ್ಲೆಗೆ ಸಾಕಷ್ಟು ಮಂದಿ ಬಂದವರಿದ್ದಾರೆ. ಅವರದ್ದು ಕೂಡ ವರದಿ ನಿರೀಕ್ಷೆಯಲ್ಲಿದೆ. ಸುಮಾರು 600ಕ್ಕೂ ಹೆಚ್ಚು ಏನು ವರದಿಗಳು ಬರಲಿಕ್ಕೆ ಬಾಕಿ ಇರುವಂತದ್ದು. ದಿನಕ್ಕೆ ಏನು ಜಾಸ್ತಿ ಆಗ್ತದೆ. ಅಂದ್ರೆ ಪರೀಕ್ಷೆಗೆ ಈ ಗಂಟಲು ದ್ರವವನ್ನು ತಿಳಿಸುವಂತಹ ಸಂಖ್ಯೆಗಳು ಜಾಸ್ತಿ ಆಗ್ತದೆ. ವರದಿಗಳು ಕೂಡ ಬರ್ಲಿಕ್ಕೆ ಅಷ್ಟೇ ಸಂಖ್ಯೆಯಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನಷ್ಟು ಈ ಒಂದು ಸಂಖ್ಯೆಯಲ್ಲಿ ಏರಿಕೆ ಆಗಬಹುದು ಎನ್ನುವಂಥದ್ದು ಈಗಾಗಲೇ ಎಲ್ಲರೂ ಹೇಳ್ತಾ ಇರುವಂತಹ ಮಾತುಗಳು.
ಗೌತಮ್. ಎಸ್ ಸರ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಬಹುತೇಕ ಮಹಾರಾಷ್ಟ್ರದಿಂದ ಬಂದಿರುವಂತಹ ವ್ಯಕ್ತಿಗಳು ಸೋಂಕಿಗೆ ತುತ್ತಾಗ್ತಾ ಇರುವಂತದ್ದನ್ನು ನಾವು ಗಮನಿಸಬಹುದು. ಅಂದ್ರೆ ಇದೆಲ್ಲವೂ ಕೂಡ ನಿರೀಕ್ಷಿತ. ಸೋಂಕಿನ ಪ್ರಕರಣಗಳಲ್ಲಿ ಹೆಚ್ಚಳವಾಗಬಹುದು, ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಜನರು ಬಂದ್ರೆ ಅನ್ನುವಂಥ ಲೆಕ್ಕಾಚಾರವನ್ನ ಈ ಹಿಂದೆಯೇ ಹಾಕಲಾಗಿತ್ತು. ಸೊ ಅದರ ಒಂದು ಪರಿಣಾಮವನ್ನ ನಾವು ನೋಡ್ತಾ ಇದ್ದೇವೆ. ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಏನು ನಿನ್ನೆಯವರೆಗೆ 15 ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬಂದಿದ್ವು. ಸೊ ಇವತ್ತು ಬೆಳಗ್ಗೆ ರಿಲೀಸ್ ಆಗಿರುವಂತಹ ಹೆಲ್ತ್ ಬುಲೆಟಿನ್ ಏನಿದೆ ಅದರಲ್ಲಿ ಈಗ ಮತ್ತೆ 6 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಈಗ 21 ಟೋಟಲ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದೆ.